ಮಂಗಳೂರಿನಲ್ಲಿ ಇಂದು ಜೈನ ಮುನಿಗಳಿಂದ ಧರ್ಮೋಪದೇಶ ನಡೆಯಿತು. ಕರ್ನಾಟಕ ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯವಾದಿಗಳಾಗಿರುವ ಪಿಪಿ ಹೆಗ್ಡೆಯವರ ನಿವಾಸಕ್ಕೆ ಭೇಟಿ ನೀಡಿದ ಮಹಾ ತಪಸ್ವಿಗಳಾದ ಪರಮ ಪೂಜ್ಯ ದಿಗಂಬರ ಮುನಿವರ್ಯರಾದ ಅಮೋಘ ಕೀರ್ತಿ ಮಹಾರಾಜ್ ಮತ್ತು ಅಮರ ಕೀರ್ತಿ ಮಹಾರಾಜ್ ಆಗಮಿಸಿದ ಭಕ್ತರಿಗೆ ಆಶೀರ್ವಚನ ನೀಡಿದರು. ಭಕ್ತರು ಮುನಿಗಳ ಪಾದ ಪೂಜೆ ನೆರವೇರಿಸಿ ಶ್ರೀಗಳ ಕಾಲಿಗೆ ಎರಗಿ ಆಶೀರ್ವಾದ ಪಡೆದುಕೊಂಡರು. ಈ ವೇಳೆ ಹಲವಾರು ಮಂದಿ ಭಕ್ತಾದಿಗಳು ಪಿಪಿ ಹೆಗ್ಡೆಯವರ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಇಬ್ಬರು ಮುನಿಗಳು ಮೂಲತಃ ಗುಜರಾತ್ನವರಾಗಿದ್ದು 15 ವರ್ಷಗಳಾಗಿದ್ದು ದಿಗಂಬರ ಮುನಿಗಳಾಗಿ ದೀಕ್ಷೆ ಪಡೆದಿದ್ದು ಕಾಲ್ನಡಿಗೆಯ ಮೂಲಕವೇ ದೇಶ ಸಂಚಾರ ಮಾಡಿ ಧರ್ಮೋಪದೇಶದ ಕಾರ್ಯ ನಡೆಸ್ತಾ ಇದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಚಿಂತನೆ ಏನು ಅಂತೇಳಿ ಭಗವಂತನನ್ನು ಪೂಜೆ ಮಾಡುವಾಗ ಬಾಹುಬಲಿ ಸ್ವಾಮಿ ಮಹಾವೀರ ಸ್ವಾಮಿಯನ್ನು ಪೂಜೆ ಮಾಡೋ ಸಂದರ್ಭದಲ್ಲಿ ನಾವು ಹೇಳ್ತೀವಿ, ನೀ ಮೋಕ್ಷ ಮಾರ್ಗಕ್ಕೆ ಹೋಗಿದಿ, ಆ ಮೋಕ್ಷ ಮಾರ್ಗ ನನಗೂ ತೋರಿಸು. ನಿನ್ನ ಹಾಗೆ ಆಗುವುದು ಹೇಗೆ, ನಿನ್ನ ಹಾಗೆ ನಾನು ಹೇಗೆ ಮೋಕ್ಷವನ್ನು ಪಡೆಯಬಹುದು, ನಿನ್ನ ಹಾಗೆ ನನ್ನ ಆತ್ಮವನ್ನು ಪರಮಾತ್ಮನ ಕಡೆಗೆ ಹೇಗೆ ತಗೊಂಡು ಹೋಗ್ಬೋದು, ನಿನ್ನ ಹಾಗೆ ನನ್ನಲ್ಲಿ ಕೂಡ ಎಲ್ಲ ಕರ್ಮವನ್ನು ಜಯಿಸುವಂತಹ ಶಕ್ತಿ ನನಗೆ ಕೊಡು, ನಿನ್ನ ಹಾಗೆ ನಾನು ಆಗಬೇಕು ಎನ್ನುವುದು ನಮ್ಮ मंत्र तत्वार्थ सूत्र प्रथम मंत्र ಅದು. जैन संस्कृति भारतीय संस्कृति का बड़ा ही महत्व है। वह इसलिए नहीं कि भारत देश में बड़े बड़े उद्योगपति धन वैभव संपत्ति राजे महाराजे हुए, इसलिए विश्व की संस्कृति में भारतीय संस्कृति को महत्व नहीं दिया जाता, बल्कि विश्व की संस्कृति में भारतीय संस्कृति को इसलिए महत्व दिया जाता है क्योंकि भारत की संस्कृति ऋषि और कृषि प्रधान संस्कृति है, त्याग और अध्यात्म प्रधान संस्कृति है। लेकिन बड़े खेद और विडंबना के साथ हमें कहना पड़ता है कि जो संस्कृति त्याग अध्यात्म और आत्मा को पवित्र करने वाली संस्कृति थी, आज उसी देश पर हम अपनी संस्कृति के ब्रीज वाक्यों को भूल गए। हमने अहिंसा और सत्य से अपना नाता तोड़ दिया और मात्र भ्रष्टाचार, आतंक और अनेक प्रकार के विषैली पाश्चात्य संस्कृति का अनुकरण करते हुए हम अपने अध्यात्म और त्याग प्रधान संस्कृति के ऊपर स्वयं ही कुटाराघात कर रहे हैं। ಬಂಧುಗಳೇ, ನಾವು ಜೀವನ ಬದುಕುತ್ತಾ ಸಮಾಜಕ್ಕೆ ಏನು ಯೋಗದಾನ ಕೊಟ್ಟಿದರೆ ಅದರಲ್ಲಿ ಎಷ್ಟು ಪುಣ್ಯ ಇದೆ ಅದರ 2% ಕೂಡ ಆಮೇಲೆ ಕೊಟ್ಟಿದ್ರು ಅಥವಾ ನಿಮ್ಮ ಶರೀರದಿಂದ ತಗೊಂಡಿದರೂ ಕೂಡ ನಿಮಗೆ ಏನು ಲಾಭ? ಅದು ಸಂತೋಷ ನಿಮಗೆ ಆವಾಗ ಸಿಗುವುದಿಲ್ಲ. ಯಾವ ಸಂತೋಷ ನಿಮಗೆ ಜೀವನ ಬದುಕುತ್ತಾ ಕೊಟ್ಟಿದರೆ, ಸೇವೆ ಕೊಟ್ಟಿದರೆ, ಪರೋಪಕಾರ ಮಾಡಿದರೆ ಏನು ನಮಗೆ ಸಂತೋಷ, ಸುಖ, ಶಾಂತಿ, ಸಮಾಧಾನ ಸಿಗುತ್ತದೆ. ಅದು ಸಮಾಧಾನಕ್ಕಿಂತ ಹೆಚ್ಚು ಸಂಪತ್ತು ಈ ಜಗತ್ತಿನಲ್ಲಿ ಯಾವುದೇ ಇಲ್ಲ.